ಉಡುಪಿ ಸರ್ಕಾರಿ ಕಾಲೇಜಿನಲ್ಲಿ ಅನಗತ್ಯ ಸ್ಕಾರ್ಪ್ ವಿವಾದ ಸೃಷ್ಟಿಯಾಗಿದೆ. ಪಕ್ಕದ ಅಜ್ಜಿರಕಾಡು ಕಾಲೇಜಿನಲ್ಲಿ ಇಂತಹ ಸಮಸ್ಯೆ ಇಲ್ಲ. ಈ ವಿವಾದವನ್ನು ಕಾಲೇಜು ಆಡಳಿತ, ಪ್ರಿನ್ಸಿಪಾಲ್ ಮತ್ತು ಹೆತ್ತವರು ಸೌಹಾರ್ದವಾಗಿ ಬಗೆಹರಿಸಬೇಕು. ರಾಜಕೀಯ ದ್ವೇಷ ಬದಿಗಿಟ್ಟು ಸಮಸ್ಯೆ ಪರಿಹಾರವನ್ನ ಮಾಡಿಕೊಳ್ಳಬೇಕು. ಈ ವಿಷಯ ಸಂಬಂಧಪಟ್ಟವರು ನನ್ನ ಗಮನಕ್ಕೆ ತಂದಿದ್ರು. ಜಿಲ್ಲಾಧಿಕಾರಿ ಬಳಿ ಮಾತನಾಡಿ ಸೌಹಾರ್ದ ಸಮಸ್ಯೆ ಪರಿಹಾರವನ್ನ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಹೇಳಿದರು. ಈ ಬಗ್ಗೆ ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಉಡುಪಿಯ ಸ್ಕಾರ್ಪ್ ಸಮಸ್ಯೆಯ ಬಗ್ಗೆ ಚರ್ಚೆ, ಟ್ವೀಟ್ ಮಾಡುವ ಅಗತ್ಯವಿಲ್ಲ. ಭಾರತದಲ್ಲಿ ಉತ್ತಮ ವಾತಾವರಣ ಇದೆ. ಪಾಕಿಸ್ತಾನದಂತೆ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸುವ ಪರಿಸ್ಥಿತಿ ಭಾರತದಲ್ಲಿಲ್ಲ ಎಂದ ಅವರು, ಶುಲ್ಕ ಕಟ್ಟಲಾಗದೆ ಶಾಲೆಯಿಂದ ಹೊರಗಿರುವ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗುತ್ತಿರುವವರ ಬಗ್ಗೆ ವಿದ್ಯಾರ್ಥಿ ಸಂಘಟನೆಗಳು ಧ್ವನಿ ಎತ್ತಬೇಕು ಎಂದು ಶಾಸಕರು ಸಲಹೆಯನ್ನ ನೀಡಿದರು. ಸ್ಕಾರ್ಫ್ ವಿಚಾರ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಆ ಸ್ಕಾರ್ಫ್ ವಿಚಾರ ಸಂಬಂಧಪಟ್ಟಾಗೆ ನಡೀತಾ ಇದೆ. ಅದು ಸ್ಥಳ ಮಟ್ಟದ ಸಮಸ್ಯೆ. ಅಲ್ಲಿಯ ಪ್ರಿನ್ಸಿಪಲ್, ವಿದ್ಯಾರ್ಥಿನಿಯರ ಹೆತ್ತವರು ಮತ್ತು ಆಡಳಿತ ಮಂಡಳಿ ಕೂತ್ಕೊಂಡು ಅದನ್ನು ಬಗೆಹರಿಸಬೇಕು. ನಾನು ಕೂಡ ಜಿಲ್ಲಾಧಿಕಾರಿಗೆ ಮಾತಾಡಿಕೊಂಡು ಇದನ್ನು ಅಮಿಕೇಬಲ್ ಆಗಿ ಸೆಟಲ್ ಮಾಡಿ ಯಾವುದೇ ವಿಚಾರದಿಂದಾಗಿ ವಿದ್ಯಾರ್ಥಿನಿಯ ಶಿಕ್ಷಣ ಮೊಟಕಾಗಬಾರ್ದು. ಪ್ರಾಂಶುಪಾಲರು ಮತ್ತು ಮ್ಯಾನೇಜ್ಮೆಂಟ್ ಆಡಳಿತ ಸಮಿತಿಯವರು ನನ್ನ ಸ್ವಂತ ಮಗಳಂತ ಎನಿಸಿಕೊಂಡು ಆಲೋಚನೆ ಮಾಡಿದರೆ, ಹಾಗೂ ವಿದ್ಯೆ ಮತ್ತು ಹೆತ್ತವರು ಇದು ನಮ್ಮ ಮಕ್ಕಳಿಗೆ ಕೊಡುವ ಪವಿತ್ರವಾದ ಶಿಕ್ಷಣ ಸಂಸ್ಥೆ ಅಂತ ಆಲೋಚನೆ ಮಾಡಿಕೊಂಡು ಆ ಚರ್ಚೆಯಲ್ಲಿ ಮುಗಿಸಿದರೆ ಇದಕ್ಕೂ ಖಂಡಿತವಾದ ಪರಿಹಾರ ಸಿಗ್ತದೆ. ಇದನ್ನು ರಾಜಕೀಯವಾಗಿ ಆಲೋಚನೆ ಮಾಡಿಕೊಂಡು ದ್ವೇಷದಿಂದ ಆಲೋಚನೆ ಮಾಡಿಕೊಂಡು ಹೋದರೆ ಇದಕ್ಕೆ ಪರಿಹಾರ ಸಿಕ್ಕುವುದಿಲ್ಲ. ಇವತ್ತು ಉಡುಪಿಯ ಅಜ್ಜರಕಾಡು ಡಿಗ್ರಿ ಕಾಲೇಜಿನಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ಅವಕಾಶಗಳಿದೆ. ಸೊ ಇದು ಒಂದೊಂದು ಕಾಲೇಜಿನಲ್ಲಿ ಒಂದೊಂದು ವಿಚಾರಗಳು ಇರುವಂಥದ್ದು. ಸೊ ಇಟ್ಸ್ ಎ ಲೋಕಲ್ ಮ್ಯಾಟರ್. ಮತ್ತು ಲೋಕಲಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಎಲ್ಲ ಕೂಡ ಅವರು ಪ್ರಯತ್ನದು ಮಾಡಬೇಕು. ಆ ವಿಚಾರಕ್ಕೆ ಸಂಬಂಧ ಅದನ್ನು ಕೂಡ ಜಿಲ್ಲಾಧಿಕಾರಿ ಕೂಡ ನಾನು ಹೇಳಿದ್ದೆ. ಇದನ್ನು ಪಾಕಿಸ್ತಾನದವರು ಕೂತ್ಕೊಂಡು ಟ್ವೀಟ್ ಮಾಡುವಂಥ ಅಗತ್ಯನೂ ಕೂಡ ಇಲ್ಲ. ಪಾಕಿಸ್ತಾನಕ್ಕಿಂತ ಇಲ್ಲಿ ನಮ್ಮವರು ಬಹಳ ಸೇಫಲ್ಲಿ ಇದ್ದಾರೆ ಅಂತೇಳಿ ಯಾರು ಟ್ವೀಟ್ ಮಾಡಿದಂಥ ಪಾಕಿಸ್ತಾನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮಲ್ಲಿ ಎಲ್ಲ ಜಾತಿಯವರು ಪ್ರೀತಿ ವಿಶ್ವಾಸದಲ್ಲಿ ಇದ್ದಾರೆ. ಪಾಕಿಸ್ತಾನದಲ್ಲಿ ಶಾಲೆಗೆ ಹೋಗಿ ಗುಂಡು ಹೊಡೆದಾಗ ಇಲ್ಲಿ ಯಾರು ಕೂಡ ಆಗೋದಿಲ್ಲ. ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ನಮ್ಮ ಕಣ್ಣ ಮುಂದೆ ಅವರು ಶೂಟ್ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿ. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಲ್ಲ. ಸೊ ಇಲ್ಲಿಯ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಅದು ಅಮಿಕೇಬಲ್ ಸೆಟ್ಲ್ ಆಗಲಿ ಅಂತ ನಾನು ಇವತ್ತು ನನ್ನನ್ನು ಪ್ರಾರ್ಥಿಸ್ತೇವೆ, ಆಶಿಸ್ತೇವೆ. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874